ಸುರತ್ಕಲ್ ಸಮೀಪದ ಚೇಳಾರಿನಲ್ಲಿ ಸಾಂಪ್ರದಾಯಿಕವಾಗಿ ಸಂಪೂರ್ಣ ಹಟ್ಟಿ ಗೊಬ್ಬರವನ್ನು ಬಳಸಿಯೇ ಸಾವಯವ ಕೃಷಿಯನ್ನು ನಡೆಸುತ್ತಿರುವ ಕೃಷಿ ಇಲಾಖೆಯಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪುರಸ್ಕೃತ ಕುಟುಂಬದ ವೆಂಕಟೇಶ್ ಶೆಟ್ಟಿ ಅವರಿಗೆ ಕೃಷಿಯಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಇಲ್ಲ. ತಮ್ಮದೇ ಗುತ್ತಿಗೆದಾರ ಸಂಸ್ಥೆ ಇದ್ದರೂ ಕೃಷಿಯೇ ಎಲ್ಲವೂ ಆಗಿದ್ದು ಸುಮಾರು 5 ಎಕರೆಯಲ್ಲಿ ಯಶಸ್ವಿ ಭತ್ತದ ಸಹಿತ ಸಮಗ್ರ ಕೃಷಿ, ತರಕಾರಿ ನಡೆಸುವ ಮೂಲಕ ಕೃಷಿ ಪ್ರೀತಿಯನ್ನ ಮೆರೆದಿದ್ದಾರೆ. ಸುರತ್ಕಲ್ ಸಮೀಪದ ಚೇಳಾರು ಗ್ರಾಮ ನಂದಿನಿ ತಟದಲ್ಲಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಗ್ರಾಮದಲ್ಲಿ ತಮ್ಮ ಕೃಷಿಕ ಕುಟುಂಬದ ಹಿನ್ನೆಲೆಯುಳ್ಳ ಇವರಿಗೆ ಕೃಷಿ ಬಳುವಳಿಯಾಗಿ ಬಂದಿದೆ. ಒಟ್ಟು ಸುಮಾರು 5 ಎಕರೆ ಭೂಮಿಯನ್ನ ಹೊಂದಿರುವ ಇವರು ತರಕಾರಿ, ಭತ್ತದ ಕೃಷಿಯನ್ನ ತಾಯಿ, ಪತ್ನಿ ಜೊತೆಗೂಡಿ ಮುನ್ನಡೆಸುತ್ತಾ ಬಂದಿದ್ದಾರೆ. ಇವರದ್ದು ಕೇವಲ ಹಟ್ಟಿ ಗೊಬ್ಬರ, ಗಂಜಲ ಬಳಸುವ ಸಮಗ್ರ ಕೃಷಿ ಕಾಯಕ ನಿರತರಾಗಿದ್ದಾರೆ. ಭತ್ತದ ಕೃಷಿಯೊಂದಿಗೆ ಅಲಸಂಡೆ, ಹರಿವೆ, ಬಸಳೆ, ಗುಳ್ಳ, ಬೆಂಡೆಕಾಯಿ, ತೊಂಡೆಕಾಯಿ, ಸೌತೆಕಾಯಿ, ಸೋರೆಕಾಯಿ, ಗೆಣಸು ಸಹಿತ ಇತರೆ ವಾಣಿಜ್ಯ ಬೆಳೆಗಳನ್ನು ಕೂಡ ಸಾವಯವ ಗೊಬ್ಬರ ಬಳಸಿಯೇ ಬೆಳೆಸುವುದರಿಂದ ಇವರು ಬೆಳೆದ ತರಕಾರಿಗಳಿಗೆ ಮನೆಯ ಪ್ರದೇಶದಲ್ಲಿಯೇ ಗ್ರಾಹಕರು ಬರುತ್ತಾರೆ. ಜೊತೆಗೆ ತಮ್ಮ ಶ್ರಮದ ಫಲವನ್ನು ತಾವೇ ಸ್ವತಃ ಮಾರುತ್ತಾರೆ. ಉದ್ದು, ದ್ವಿದಳ ಧಾನ್ಯದ ಬೆಳೆಯನ್ನು ಬೆಳೆಸುವ ಅವರು ಭತ್ತದ ಬೆಳೆಯ ಸಂದರ್ಭ ಉಳುಮೆಗೆ ಟ್ರ್ಯಾಕ್ಟರ್, ಕಟಾವು ಯಂತ್ರ ಬಳಸುತ್ತಾರೆ. ಕೃಷಿ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ. ಪ್ರಸ್ತುತ ಕೃಷಿಯಿಂದ ವಿಮುಖರಾಗುತ್ತಿರುವ ಕಾಲಘಟ್ಟದಲ್ಲಿ ವಿಶೇಷ ಎಂಬಂತೆ ತಮ್ಮ ಗುತ್ತಿಗೆ ಕೆಲಸವಿದ್ದರೂ ಹೈನುಗಾರಿಕೆ, ತರಕಾರಿ ಬೆಳೆಸಲು, ಭತ್ತದ ಬೇಸಾಯ ಮಾಡಲು ಸಮಯ ಮೀಸಲಿಡುತ್ತಾರೆ. ಸುಮಾರು 6-7ರಷ್ಟು ದನಗಳನ್ನು ಪೋಷಣೆ ಮಾಡುವ ಮೂಲಕ ಹೈನುಗಾರಿಕೆಯನ್ನು ನಡೆಸುತ್ತಿದ್ದಾರೆ. ಹೈನುಗಾರಿಕೆಯಿಂದ ಬಯೋಗ್ಯಾಸ್, ಬಯೋಡೈಜೆಸ್ಟರ್, ಜಪಾನ್ ಮಾದರಿ ಗೊಬ್ಬರ ತಯಾರಿಕೆ ಮಾಡಿ ತೋಟಕ್ಕೆ ಬಳಸುತ್ತಾರೆ. ಕೃಷಿ ಕಾಯಕ ಸ್ವಯಂ ತೊಡಗಿಸಿಕೊಂಡಲ್ಲಿ ಲಾಭದಾಯಕ. ಭತ್ತದ ಕೃಷಿ, ಹೈನುಗಾರಿಕೆ, ತರಕಾರಿ ಬೆಳೆಯುವ ಮೂಲಕ ಹೆಚ್ಚು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾಟಿ ಸಂದರ್ಭ ಮಾತ್ರ ಕೂಲಿಯಾಳುಗಳ ಬಳಕೆ, ಉಳಿದಂತೆ ಯಂತ್ರೋಪಕರಣ ಬಳಕೆಯಿಂದ ಕೃಷಿಯಲ್ಲಿ ಖರ್ಚು ಕಡಿಮೆ ಆಗುತ್ತದೆ. ಸಮಗ್ರವಾದ ಸಾವಯವ ಕೃಷಿಯಿಂದ ಬೆಳೆದ ತರಕಾರಿಗೆ ಬೇಡಿಕೆ ಇದೆ. ಕೃಷಿಯಿಂದ ಹೆಚ್ಚಿನವರು ಮುಕ್ತಿ ಪಡೆಯಲು ಬಯಸುತ್ತಿದ್ದಾರೆ. ಲಾಭವಿಲ್ಲ ಎಂಬುದು ತಪ್ಪ ಕಲ್ಪನೆ. ಕಳೆದ 5-6 ವರ್ಷದಿಂದ ಸಾವಯವ ಕೃಷಿ ಮಾಡುತ್ತಿದ್ದೇನೆ. ಭೂಮಿಯ ಫಲವತ್ತತೆ ಉಳಿಯುವುದರ ಜೊತೆಗೆ ಆರೋಗ್ಯಪೂರ್ಣ ತರಕಾರಿ ಬೆಳೆಯುತ್ತಿದ್ದೇನೆ. ಜೀವಾಮೃತ, ಹಟ್ಟಿಗೊಬ್ಬರ ಮನಸ್ಸಿಟ್ಟು ತೊಡಗಿಸಿಕೊಂಡರೆ ಲಾಭ ಖಚಿತ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬಂತೆ ಕೃಷಿ ಇದ್ದಲ್ಲಿ ದುರ್ಭಿಕ್ಷೆ ಇರಲಾರದು. ಇದುವೇ ನನ್ನ ಧ್ಯೇಯ. ಕೃಷಿ ಅಧಿಕಾರಿಗಳ ಸಹಾಯದಿಂದ ತರಕಾರಿ ಬೆಳೆದು ಲಕ್ಷಾಂತರ ಲಾಭ ಪಡೆದಿದ್ದೇನೆ. ಯುವ ಶಕ್ತಿಗೂ ಸರ್ಕಾರ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೋತ್ಸಾಹ ನೀಡಬೇಕಾದ ಅವಶ್ಯಕತೆ ಬಹಳಷ್ಟಿದೆ. ನಾನಂತೂ ಸಂತೃಪ್ತನಾಗಿದ್ದೇನೆ ಎನ್ನುತ್ತಾರೆ ಕೃಷಿಕರಾದಂತಹ ಚೇಳಾರಿನ ವೆಂಕಟೇಶ್ ಶೆಟ್ಟಿ ಅವರು. ನಾವು ಸಾಧಾರಣ 5-6 ವರ್ಷದಿಂದ ಸಂಪೂರ್ಣ ಸಾವಯವವಾಗಿ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ಥರದ ಕೆಮಿಕಲ್ ಹಾಕದೆ ಜೀವಾಮೃತವನ್ನು ಹಾಕಿ ಮತ್ತು ಹಟ್ಟಿ ಗೊಬ್ಬರ ಅದನ್ನೇ ಹಾಕಿ ನಾವು ಕೃಷಿ ಮಾಡ್ತಾ ಇದ್ದೇವೆ. ಕೃಷಿಯೊಟ್ಟಿಗೆ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಒಂದು ಗೀರ್ ಮತ್ತು ಸಾಯಿವಾಲ ಒಂದು ದೇಶಿ ತಳಿ ಏನುಂಟು ಅದನ್ನು ಸಾಕ್ತಾ ಇದ್ದೇವೆ. ಮತ್ತು ಅದರ ಗೊಬ್ಬರವನ್ನು ಸಾವಯವ ಕೃಷಿಗೆ ಉಪಯೋಗಿಸ್ತಾ ಇದ್ದೇವೆ. ಮತ್ತು ಒಂದು ಬಯೋಗ್ಯಾಸ್ ಇದರ ಗೊಬ್ಬರದಿಂದ ಮಾಡ್ತಾ ಇದ್ದೇವೆ. ಮತ್ತು ಬಯೋಡೈಜೆಸ್ಟರ್ ಅಂತ ಒಂದು ಅದನ್ನು ಇದರಿಂದ ಮಾಡ್ತಾ ಇದ್ದೇವೆ. ಕೃಷಿ ತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳ್ತಾರೆ. ಎಲ್ಲಿ ಕೃಷಿ ಉಂಟು ಅಲ್ಲಿ ದುರ್ಭಿಕ್ಷೆ ಇರಲ್ಲ ಅಂತ. ಆ ಒಂದು ಧ್ಯೇಯವನ್ನು ಮುಂದಿಟ್ಕೊಂಡು ನಾವು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಸಾವಯವಕ್ಕೆ ತುಂಬ ಬೇಡಿಕೆ ಇದೆ. ಒಂದು ಸುರತ್ಕಲ್ನ 2 ಅಂಗಡಿಯವರು ಸಾವಯವದ ನಮ್ಮ ತರಕಾರಿ ಆಗಲಿ, ಅಕ್ಕಿ ಆಗಲಿ ಎಲ್ಲವನ್ನು ಕೇಳಿ ತಗೊಳ್ತಾರೆ. ನಮಗೆ ಉತ್ತಮ ಸ್ಪಂದನೆ ಇದೆ ಸಾವಯವಕ್ಕೆ. ಹಾಗೂ ನಮ್ಮ ಅಕ್ಕಿಗೆ ಸಹ ಹಾಗೆ ಉತ್ತಮ ಸ್ಪಂದನೆ ಇದೆ. ಕೃಷಿ ನಾವು ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡರೆ ಕೃಷಿಯಲ್ಲಿ ಯಾವಾಗಲೂ ನಮ್ಮನ್ನು ಕೃಷಿ ಕೈ ಬಿಡಲ್ಲ. ಕೃಷಿ ನಮ್ಮನ್ನು ಕೈ ಬಿಡುವುದೇ ಇಲ್ಲ. ನಾವು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಂಡ್ರೆ ಸಾವಯವ ಪದ್ಧತಿಯಲ್ಲಿ ನಾವು ಮಾಡಿದರೆ, ಕೃಷಿಯೊಟ್ಟಿಗೆ ಹೈನುಗಾರಿಕೆಯು ಸೇರಿದರೆ ಅದರಲ್ಲಿ ಖಂಡಿತ ನಮಗೆ ಲಾಸ್ ಬರುವುದೇ ಇಲ್ಲ.